ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಅರುಣಾ ಮಸಾಲಾ, ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ರೈಸ್, ಶಶಿ ಸೋಪ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಸರ್ಫಾ ಕೋಟ್ಸ್, ಎಂಪಿ ಸಿಲ್ಕ್ಸ್, ಮೀಕೂಲ್ ಇಂಜಿನ್ ಆಯಿಲ್, ಜೆಪಿ ಲೈಟಿಂಗ್ ಅಂಡ್ ಇಂಟೀರಿಯರ್ಸ್. ಅಜ್ಜಿ ಏನ್ ತಿಂತಾ ಇದ್ದೀರಾ? ಇದು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಇಂದ ಮಾಡಿದ್ದು, ತುಂಬಾ ಒಳ್ಳೇದು. ಹೌದಾ ಅಮ್ಮ? ಹೌದು ಮಗು, ಇದು ಶುದ್ಧ ಹಾಗೂ ರುಚಿಕರ. ನಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಶುದ್ಧ, ರುಚಿಕರ, ಆರೋಗ್ಯಕರ. ಹಲೋ, ನಮಸ್ತೆ, ನಮಸ್ಕಾರ. ನಮ್ಮ ಟಿವಿ ನೋಡ್ತಾ ಇರುವಂತಹ ಸಮಸ್ತ ವೀಕ್ಷಕರಿಗೆ ಕರಾವಳಿಗರ ಮನೆಗೆದ್ದ ಅಡುಗೆ ಮನೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ತಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರಾಗಿದ್ದಾರೆ ಟ್ರೈ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲಾ, ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ರೈಸ್, ಶಶಿ ಸೋಪ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್ ಹಾಗೂ ಸರ್ಫಾ ಕೋಟ್ಸ್. ಎನಿವೇಸ್ ವೀಕ್ಷಕರೇ, ಒನ್ಸ್ ಅಗೇನ್ ನಿಮ್ಮನ್ನೆಲ್ಲ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ, ಇವಾಗೆಲ್ಲ ನಮ್ಮ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆಲ್ಲ ರಜೆ ಸಿಕ್ಕಿದೆ. ಹಾಗೇನೆ ತುಂಬಾ ಮಂದಿ ಇವಾಗ ಖುಷಿಯಲ್ಲಿರ್ತಾರೆ, ರಜೆ ಇದೆ, ಅಜ್ಜಿ ಮನೆಗೆ ಹೋಗ್ಬೇಕು, ಊರಿಗೆ ಹೋಗ್ಬೇಕು, ಗಮ್ಮತ್ ಮಾಡಬೇಕು ಅಂತ. ಸೊ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿರೋರು 9th ಸ್ಟ್ಯಾಂಡರ್ಡ್ ಇಂದ ಪಾಸ್ ಆಗಿ 10th ಸ್ಟ್ಯಾಂಡರ್ಡ್ಗೆ ಹೋಗ್ತಾ ಇರುವಂತಹ ಮೇಘನಾ ಅವರು. ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ಮೇಘನಾ, ಕಾರ್ಯಕ್ರಮಕ್ಕೆ ಪ್ರೀತಿಯ ವೆಲ್ಕಮ್ ನಿಮ್ಗೆ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದಾರೆ? ಮಿಸ್ ಮಾಡ್ತಿದ್ದೀರಾ? ಇವಾಗ ರಜೆ ಸಿಕ್ಕಿದೆ, ಮಿಸ್ ಮಾಡ್ತಿದ್ದೀನಿ, ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀರಾ? ಓಕೆ, ಸೂಪರ್. ಅದ್ರ ನಡುವೆ ನಮ್ಗೆ ಅಡಿಗೆ ಮಾಡ್ಕೊಡ್ತೀವಿ, ಅಡಿಗೆ ಹೇಳ್ಕೊಡ್ತೀವಿ ಅಂತ ಬಂದಿದ್ದೀರಾ. ಸೂಪರ್, ಖುಷಿ ಆಗ್ತಾ ಇದೆ. ಅಂಡ್ ಏನ್ ಹೇಳ್ಕೊಡ್ತಾ ಇದ್ದೀರಾ? ಇವತ್ತು ನಾನು ಚಿಕನ್ ಸುಕ್ಕ ಹೇಳ್ಕೊಡ್ತಿದ್ದೀನಿ. ಚಿಕನ್ ಸುಕ್ಕ. ಓಕೆ, ಸೂಪರ್. ಅಂಡ್ ನೀವು ಮಾಡುವಂತಹ ಸುಕ್ಕ ಯಾವ ರೀತಿ ಇರುತ್ತೆ, ಯಾವ ಸ್ಟೈಲ್ ಅಲ್ಲಿ ಇರುತ್ತೆ ನೋಡೋಣ. ಅಡಿಗೆ ಶುರು ಮಾಡೋದಾ? ಓಕೆ, ಏನ್ ಕೊಡ್ಲಿ ಮೊದಲು? ಬೌಲ್ ಕೊಡಿ. ಓಕೆ, ಒಂದು ಸ್ಪೂನ್ ಚಿಕನ್ ಹಾಕೋಲ್ವಾ? ಓಕೆ, ಸೊ ಡೈರೆಕ್ಟ್ ಚಿಕನ್ ಹಾಕೋದು? ಚಿಕನ್ ಹೌದು, ತೊಳೆದಿಡ್ಲಿಕ್ಕೆ ಏನಾದರೂ ಇದೆಯಾ? ಹೌದು, ಓಕೆ ಓಕೆ. ಹಾ, ಚಿಕನ್ ಮ್ಯಾರಿನೇಷನ್ ಮಾಡ್ಕೊಳ್ವಾ ಫಸ್ಟ್? ಓಕೆ. ಉಪ್ಪು, ಚಿಲ್ಲಿ ಪೌಡರ್, ಅರುಣಾ ಚಿಲ್ಲಿ ಪೌಡರ್ ಹಾಕ್ಲಾ? ಎಷ್ಟು ಬೇಕಾಗುತ್ತೆ? ಹಾಕಿ ಸಾಕು. ಸಾಕಾ? ಟರ್ಮರಿಕ್ ಪೌಡರ್. ಎಸ್, ಅರುಣಾ ಟರ್ಮರಿಕ್ ಪೌಡರ್ ಅಳತೆನಾ? ಹಾಕಿ ಸಾಕು. ಓಕೆ. ಕೊರಿಯಾಂಡರ್ ಪೌಡರ್. ಓಕೆ, ಅರುಣಾ ಕೊರಿಯಾಂಡರ್ ಪೌಡರ್ ಸಾಕು. ಸ್ವಲ್ಪ ಪೆಪ್ಪರ್ ಪೌಡರ್. ಸ್ವಲ್ಪ ಪೆಪ್ಪರ್ ಪೌಡರ್. ಸಾಕು. ಎಸ್. ಸೊ ನೀರು ಹಾಕಿಕ್ಕಿದೆಯಾ? ಇಲ್ಲ, ಡ್ರೈ. ಓಕೆ, ಹಾಂ. ಇದನ್ನು 10 to 20 ಮಿನಿಟ್ಸ್ ಇಟ್ಟರೆ ಸಾಕು, ಮ್ಯಾರಿನೇಷನ್ ಮಾಡಿಕೊಂಡು. ಓಕೆ. ಆ್ಯಂಡ್ ಮೇಘನಾ ಯಾವ ಸ್ಕೂಲ್ ಹೋಗ್ತಾ ಇರೋದು? ನಾನು ಗಣಪತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಗಣಪತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ಓಕೆ. ಸೊ ಇವಾಗ ಎಕ್ಸಾಮ್ ಆಗಿ ರಜೆ ಎಲ್ಲ ಸಿಕ್ಕಿದೆ. ಹೌದು. ಸೊ ಎಲ್ಲ ಮಕ್ಕಳು ರಜೆಯಲ್ಲಿ ಅಜ್ಜಿ ಮನೆ, ಆಂಟಿ ಮನೆ, ದೊಡ್ಡಪ್ಪನ ಮನೆ, ದೊಡ್ಡಮ್ಮನ ಮನೆ ಅಂತ ಹೋದ್ರೆ, ನೀವು ಮಾತ್ರ ನಮ್ಮ ಅಡುಗೆ ಮನೆಗೆ ಬಂದಿದ್ದೀರಾ. ಸೊ ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತಿದೆ. ಖುಷಿ ಆಗ್ತಾ ಇದೆ. ಓಕೆ. ಸೊ ಇದಕ್ಕಿಂತ ಮುಂಚೆ ಮನೇಲಿ ಎಲ್ಲ ಅಡುಗೆ ಮಾಡ್ತೀರಾ ನೀವು? ಹಾಂ, ಮಾಡ್ತೀನಿ. ಮಾಡ್ತಾ ಇರ್ತೀರಾ? ಬಾಣಲೆಯಲ್ಲಿ. ಓಕೆ. ಎಣ್ಣೆ ಹಾಕಿ. ಎಸ್, ನಮ್ಮ ಕಾರ್ಯಕ್ರಮದಲ್ಲಿ ಉಪಯೋಗಿಸುವಂತಹ ಎಣ್ಣೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಷ್ಟು ಬೇಕಾಗುತ್ತೆ? ಸಾಕು. ಓಕೆ. ಸೊ ಮೇಘನಾ, ಅಡಿಗೆ ಎಲ್ಲ ಯಾರು ಹೇಳ್ಕೊಡೋದು ನಿಮಗೆ? ವೆಜ್ ಅಲ್ಲಿ ಅಮ್ಮ, ನಾನ್ ವೆಜ್ ಅಲ್ಲಿ ಅಪ್ಪ ಹೇಳ್ಕೊಡು. ವಾವ್, ಸೂಪರ್ ಕಾಂಬಿನೇಷನ್. ವೆಜ್ ಅಲ್ಲಿ ಅಮ್ಮ, ನಾನ್ ವೆಜ್ ಅಲ್ಲಿ ಅಪ್ಪ. ಸೂಪರ್. ಓಕೆ, ಅಪ್ಪನ ಫೇವ್ರೆಟ್ ಯಾವುದು? ಅಮ್ಮ ಮಾಡುವಂತಹ ವೆಜ್ ಐಟಮ್ಸಾ ಅಥವಾ ಹೇಳ್ಕೊಟ್ಟಂತಹ ಅಪ್ಪ ಮಗಳು ಕೊಟ್ಟಂತಹ ರೆಸಿಪಿನ? ನಾನು ಮಾಡಿಕೊಟ್ಟೆ. ನೀವು ಮಾಡಿಕೊಟ್ಟದ್ದು. ಓಕೆ, ಅಮ್ಮನ ರೆಸಿಪಿ ಅಷ್ಟೊಂದು ಇಷ್ಟ ಆಗಲ್ಲ? ಇಷ್ಟ, ಅದು ಅಷ್ಟು ವೆಜ್ ಅಲ್ವಾ? ಓಕೆ. ಸ್ವಲ್ಪ ಕರಿಬೇವು. ಹಾಂ, ಕರಿಬೇವು, ಚಿಲ್ಲಿ. ಓಕೆ.
ಆನಿಯನ್, ಆನಿಯನ್, ಟೊಮೆಟೊ, ಟೊಮ್ಯಾಟೊ, ನಿಮ್ಗೆ ಯಾವ ಅಡಿಗೆಯಲ್ಲಿ ಯಾವ್ದು ಇಷ್ಟ? ವೆಜ್ ಇಷ್ಟ? ನನಗೆ ನೀವು ಏನು ಮಾಡ್ಕೊಡ್ತೀರಾ ನೋಡಿ ನಾನ್ ವೆಜ್ಜಲ್ಲಿ, ಅದು ಏನಿದ್ರು ನಾನು ತಿಂತೀನಿ. ನಾನ್ ವೆಜ್ ಮಾತ್ರ ತಿನ್ನುವಂಥ ಐಟಮ್ಸ್. ಹಾಂ, ವೆಜ್ಜಲ್ಲಿ ಮಾತ್ರ ಸ್ವಲ್ಪ ನೋಡಿ 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 ಆನಂತರ ತಿಂತೀನಿ. ತಿನ್ನಲ್ಲ ಅಂತ ತಿಂತೀನಿ, ಇಷ್ಟ ಅಂತ ಸ್ವಲ್ಪ ಕಡಿಮೆ. ಸೊ ಮಮ್ಮಿ ಹೇಳ್ಕೊಟ್ಟಿರೋದ್ರಲ್ಲಿ ಸ್ಪೆಷಲ್ ಯಾವುದು ವೆಜ್? ನಿಮಗೆ ಫೇವ್ರೇಟ್? ನಿಮ್ಗೆ ಯಾವ್ದು ಫೇವ್ರೇಟ್ ಫಸ್ಟ್ ಆಫ್ ಆಲ್, ವೆಜ್ ಆರ್ ನಾನ್ ವೆಜ್? ನಾನ್ ವೆಜ್. ಮಮ್ಮಿ ಇಷ್ಟನಾ ಡ್ಯಾಡಿ ಇಷ್ಟನಾ ಇವಾಗ? ಇಬ್ರು. ಅಲ್ಲ, ಇವಾಗ ಮಮ್ಮಿ ವೆಜ್ ಹೇಳ್ಕೊಡೋದು, ಡ್ಯಾಡಿ ನಾನ್ ವೆಜ್ ಕೊಡೋದು ಅಂತ ಹೇಳಿದ್ರಿ. ಸೊ ಇವಾಗ ಹೇಳಿ ಯಾರು ಇಷ್ಟ ಜಾಸ್ತಿ? ಅದೇ ಹೇಳಿಕಾಗಲ್ಲ. ಓಕೆ, ತುಂಬಾ ಸೂಪರ್ ಆಗಿ ಆನ್ಸರ್ ಮಾಡ್ತಿದ್ದೀರಾ. ಆ್ಯಂಡ್ ಅಳತೆ ಎಲ್ಲ ಬರುತ್ತಾ? ಐ ಮೀನ್ ಎಲ್ಲ ಗೊತ್ತಾಗುತ್ತೆ. ಓಕೆ, ಸೂಪರ್. ಬಯೋದಿಲ್ಲ, ಎಣ್ಣೆ ಹತ್ರ ಹೋಗ್ಬೇಡ, ಗ್ಯಾಸ್ ಹತ್ರ ಹೋಗ್ಬೇಡ, ಸ್ಟವ್ ಬೈತಾರೆ, ಅದನ್ನ ನಾನು ಹೋಗ್ತೇನೆ. ನೀವು ಹೋಗ್ತೀರಾ. ಸೊ ಮಕ್ಕಳು ಹೇಳಿದ ಮಾತು ಕೇಳಲ್ಲ ಅಂತ ಡ್ಯಾಡಿ ಮಮ್ಮಿ ಏನು ಹೇಳ್ತಾರೆ ಅದನ್ನು ಪ್ರೂವ್ ಅಂತ ಮಾಡ್ತೀರಾ, ಹೌದಾ? ಓಕೆ. ಸೊ ಆ ಥರ ಆದ್ರೇನೆ ನಮಗೆ ಎಕ್ಸ್ಪೀರಿಯನ್ಸ್ ಆಗೋದಲ್ವಾ? ಸೊ ಇದು ಕಲರ್ ಚೇಂಜ್ ಆಗೋರ ಅಲ್ಲಿ ತನಕ ಫ್ರೈ ಮಾಡಬೇಕಾ, ಹಸಿ ವಾಸನೆ ಹೋಗೋ ತನಕನಾ? ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ. ಹೋಗೋ ತನಕ. ಓಕೆ. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ. ಚಿಕನ್ ಹಾಕ್ತೇನೆ, ಮ್ಯಾರಿನೇಷನ್ ಮಾಡ್ಕೊಳ್ಬೇಕು. ಓಕೆ. ಸ್ಕೂಲ್ಗೆ ಅಡುಗೆ ಮಾಡಿಬಿಟ್ಟು ಕೊಂಡೋಗ್ತೀರಾ? ಇಲ್ಲ, ಫ್ರೆಂಡ್ಸಿಗೆ ಏನಾದರೂ ನಾನು ಹೊಸದಾಗಿ ಟ್ರೈ ಮಾಡಿದ್ದೀನಿ, ಟೈಮ್ ಇದ್ರೆ ಮಾಡ್ತೀನಿ ಅಷ್ಟೇ. ಟೈಮ್ ಇದ್ರೆ ಮಾಡ್ತೀರಾ? ಹೌದು. ಅಂದರೆ ಮಾಡಿ ಕೊಂಡೋಗ್ತೀರಾ? ಹಾಂ. ಓಕೆ. ನೀರು ಹಾಕ್ತೀನಿ. ಎಷ್ಟು ಹಾಕ್ಲಿ? ಹಾಕ್ತೀನಿ, ಸಾಕು. ಇದೇನು ಬೇಯಬೇಕಾ? ಹೌದು. ಓಕೆ, ಸೊ ಲಿಡ್ ಇಡ್ಲಾ? ಹಾಂ. ಓಕೆ, ಸೊ ಕೋಳಿ ಬೇಯ್ತಾ ಇರಲಿ. ಆ್ಯಂಡ್ ಮತ್ತೆ ಹೇಳಿ, ನಿಮ್ಮ ಸ್ಕೂಲ್ ಬಗ್ಗೆ ಹೆಂಗಾಗುತ್ತೆ, ಏನು ಕತೆ? ನಮ್ಮ ಸ್ಕೂಲಲ್ಲಿ ಅಂದರೆ ವೀಕಲ್ಲಿ 3 ದಿವಸ ಭಗವದ್ಗೀತೆ ರಜೆ? ಇರ್ತದೆ. ಇಲ್ಲ, ಭಗವದ್ಗೀತೆ, ಓಕೆ. ಭಗವದ್ಗೀತೆ ಇರ್ತದೆ. ಹಾಂ. ಮತ್ತೆ ನಾರ್ಮಲ್ 3 ಡೇಸ್ ನಮಗೆ ಪ್ರೇಯರ್ಸ್ ಎಲ್ಲ ಇರ್ತದೆ. ಹಾಗೆ ಮತ್ತೆ ವೆರೈಟಿ ಕಾಂಪಿಟೇಷನ್ಸ್ ಇರ್ತದೆ. ಹಾಂ, ಏನಾದರೂ ಹೌದು. ಇರುತ್ತೆ. ಸೊ ಅವಾಗ ಕ್ಲಾಸ್ ಎಲ್ಲ ಮಿಸ್ ಆಗುತ್ತೆ, ಇಡೀ ದಿವಸ ಪಾಠ ಕೇಳೋದೆಲ್ಲ ತಪ್ಪುತ್ತೆ. ಹೌದು. ಓಕೆ, ಸೂಪರ್. ಸ್ಕೂಲ್ ಡೇ ಟೈಮ್ ಅಂತೂ ತುಂಬಾ ಕಾಂಪಿಟೇಷನ್ಸ್ ಇರ್ತದೆ, ಪಾಠ ಎಲ್ಲ ಮಿಸ್ ಆಗ್ತಾನೆ ಇರುತ್ತೆ. ನಾವು ಕಾಯ್ತಾ ಇರ್ತೀವಿ ಯಾವಾಗ ಮಿಸ್ ಆಗುತ್ತೆ ಅಂತ, ಅದಕ್ಕೆ ತಕ್ಕಾಗೆ ಸಿಗುತ್ತೆ. ಸೂಪರ್. ಓಕೆ ಮೇಘನ, ಇವಾಗ ರೆಡಿ ಆಗಿರಬಹುದಾ? ಹೌದು. ಪಕ್ಕ? ಓಕೆ, ಆಗಿದೆ, ರೆಡಿ. ಹೌದಾ? ಹೌದು. ಓಕೆ, ಡನ್. ಎಸ್. ನೆಕ್ಸ್ಟ್ ಏನಾದರೂ ಆ್ಯಡ್ ಮಾಡಲಿಕ್ಕಿದೆ ಇದಕ್ಕೆ? ಹೌದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಕೆ, ರೆಡಿ ಆಗಿದೆ. ಓಕೆ, ಸ್ಟವ್ ಆಫ್ ಮಾಡಲಾ? ಹೌದು. ಓಕೆ. ಆ್ಯಂಡ್ ಸರ್ವಿಂಗ್ ಪ್ಲೇಟ್ ನಿಮ್ಮ ಸೈಡಲ್ಲೇ ಇದೆ. ಸ್ಪೂನ್ ತೊಳೆದು. ಓ, ನಾನು ಇದಕ್ಕೆ ಹಾಕ್ತೀರಾ ಅಂತ ಅನ್ಕೊಂಡೆ. ಓಕೆ. ನನ್ನ ಫೇವ್ರೆಟ್ ಪೀಸಸ್ ಎಲ್ಲ ಇದರಲ್ಲಿದೆ. ಸೊ ಜಾಸ್ತಿ ಖುಷಿ ಆಗ್ತಾ ಇದೆ, ಡಬಲ್ ಖುಷಿ. ಚಿಕನ್ ಸುಕ್ಕ ರೆಡಿ, ಟೇಸ್ಟ್ ಮಾಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಸೂಪರಾಗಿ ಹೇಳ್ಕೊಟ್ಟಿದ್ದೀರಾ. ಆ್ಯಂಡ್ ನೋಡ ನಿಮ್ಮ ಕೈ ಅಡುಗೆ ಎಷ್ಟು ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ ಅಂತ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನಮ್ಮ 10ನೇ ಕ್ಲಾಸ್ನ ಪುಟಾಣಿ ಸೂಪರಾಗಿ ಚಿಕನ್ ಸುಕ್ಕ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಹೇಗಿರುತ್ತೆ ಆ್ಯಂಡ್ ಏನೆಲ್ಲ ಸ್ಪೆಷಲ್ ಐಟಮ್ ಹಾಕಿದ್ದಾರೆ ಒಂದ್ಸರಿ ನೀವು ಕೂಡ ನೋಡ್ಕೊಂಬನ್ನಿ. ಚಿಕನ್ ಸುಕ್ಕ ತಯಾರಿಸುವ ವಿಧಾನ:
ಮೊದಲು ಕೋಳಿ ಮಾಂಸಕ್ಕೆ ಸ್ವಲ್ಪ ಉಪ್ಪು, ಅರುಣಾ ಮೆಣಸಿನ ಪುಡಿ, ಅರುಣಾ ಅರಿಶಿನ ಪುಡಿ, ಅರುಣಾ ಧನಿಯಾ ಪುಡಿ, ಅರುಣಾ ಕರಿಮೆಣಸು ಪುಡಿ ಹಾಕಿ 20 ನಿಮಿಷಗಳ ಕಾಲ ಮ್ಯಾರಿನೇಟ್ ಮಾಡಿಕೊಳ್ಳಿ. ನಂತರ ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕರಿಬೇವು, ಹಸಿಮೆಣಸು, ಈರುಳ್ಳಿ, ಟೊಮ್ಯಾಟೊ ಎಲ್ಲವನ್ನು ಒಂದಾದ ಮೇಲೊಂದು ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮ್ಯಾರಿನೇಟ್ ಮಾಡಿದ ಕೋಳಿ ಮಾಂಸ, ಸ್ವಲ್ಪ ನೀರು ಹಾಕಿ ಬೇಯಿಸಿ. ನೀರು ಆವಿ ಆಗುವವರೆಗೂ ಬೇಯಿಸಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಸ್ಪೆಷಲ್ ಚಿಕನ್ ಸುಕ್ಕ ರೆಡಿ ಟು ಸರ್ವ್. ಎಸ್, ಮೇಘನಾ ಅವರು ಚಿಕನ್ ಸುಕ್ಕ ಮಾಡ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನ್ ಮಾಡ್ಕೊಡ್ತಾರೆ? ಚಿಕನ್ ಪುಳಿ ಮುಂಚಿ ಮಾಡ್ಕೊಡ್ತಾರಾ, ಚಿಕನ್ ಗ್ರೇವಿ ಮಾಡ್ತಾರೆ, ಏನ್ ಮಾಡ್ತಾರೆ ಕೇಳೋಣ, ನೋಡೋಣ. ಅಂಡ್ ರೆಸಿಪಿಗೆಲ್ಲ ತಯಾರಿ ಮಾಡ್ಕೊಳ್ಳಿ. ಅಷ್ಟರಲ್ಲಿ ನಾವು ತಗೊಂಡ್ ಬರೋಣ ಒಂದು ಚಿಕ್ಕ ಪುಟಾಣಿ ಬ್ರೇಕ್. ಒಂದು ಡ್ಯಾಡಿ ಹೇಳ್ಕೊಟ್ಟದ್ದು, ಒಂದು ಮಮ್ಮಿ ಹೇಳ್ಕೊಟ್ಟದ್ದು. ಸೂಪರ್. ಓಕೆ, ಇವಾಗ ಮಸಾಲಾ ಬನ್ಸ್. ಮಸಾಲಾ ಬನ್ಸ್. ವಾವ್. ಬನ್ಸ್ ನಾವು ಯಾವತ್ತು ಹೀಗೆ ಮಾಡ್ಕೊಳ್ಬೇಕು. ಓಕೆ, ಯಾತಕ್ಕೋಸ್ಕರ? ಸ್ಮೂತ್ನೆಸ್ ಸಿಗೋದಕ್ಕೆ. ಸ್ಮೂತ್ನೆಸ್ ಸಿಗುತ್ತೆ, ಮತ್ತೆ ಸ್ವಲ್ಪ ಲೇಯರ್ಸ್ ಆಗಿ ಬರ್ತದೆ ಬನ್ಸ್. ಓಕೆ, ಹಾ. ಆಸಮ್ ಮೇಘನಾ, ಎರಡು ರೆಸಿಪಿ ಕೂಡ ಸೂಪರ್ ಫಸ್ಟ್ ಕ್ಲಾಸ್ ಆಗಿದೆ. ವಿರಾಮದ ನಂತರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ, ನಮ್ಮ ಕಾರ್ಯಕ್ರಮದ ಕೋ ಸ್ಪಾನ್ಸರ್ ಆಗಿದ್ದಾರೆ ಟ್ರೈ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲಾ, ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ರೈಸ್, ಶಶಿ ಸೋಪ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್ ಹಾಗೂ ಸರ್ಫಾ ಕೂಡ್ಸ್. ಎನಿವೇಸ್, ನಿಮ್ಮೆಲ್ಲರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಮೇಘನಾ ಅವರನ್ನ ಕೂಡ ವೆಲ್ಕಮ್ ಮಾಡ್ತಾ ಇದ್ದೀನಿ. ಮೇಘನಾ, ಒನ್ಸ್ ಅಗೇನ್ ವೆಲ್ಕಮ್. ಥ್ಯಾಂಕ್ ಯು. ಓಕೆ, ಸೊ ನೆಕ್ಸ್ಟ್ ಏನು? ಚಿಕನ್ ಪುಳಿ ಮುಂಚಿ, ಚಿಕನ್ ಇಲ್ಲ, ಈ ಸತಿ ವೆಜ್. ಈ ಸರ್ತಿ ವೆಜ್. ಓಕೆ, ಚಿಕನ್ ಮತ್ತೆ ವೆಜ್. ಒಂದು ಡ್ಯಾಡಿ ಹೇಳ್ಕೊಟ್ಟದ್ದು, ಒಂದು ಮಮ್ಮಿ ಹೇಳ್ಕೊಟ್ಟದ್ದು. ಸೂಪರ್. ಓಕೆ, ಇವಾಗ ಮಸಾಲಾ ಬನ್ಸ್. ಮಸಾಲಾ ಬನ್ಸ್. ವಾವ್, ಸೂಪರ್. ಬನ್ಸ್ ಯೂಶುವಲಿ ನಾವು ತಿಂತೀವಿ, ಅದರಲ್ಲಿ ಸ್ವಲ್ಪ ಸ್ಪೆಷಲ್ ಮಸಾಲಾ ಬನ್ಸ್. ಅಡುಗೆ ಶುರು ಮಾಡೋದಾ? ಓಕೆ, ಮೊದಲಿಗೆ ಏನು ಕೊಡ್ಲಿ? ಬೌಲ್ ಕೊಡಿ. ಬಾಲ್. ಬೌಲ್. ಬೌಲ್. ಸೊ ನಾನು ಆಟ ಆಡೋ ಟೈಮ್ ಬಾಲ್ ಕೇಳ್ತಿದ್ದೀರಾ ಅಂತ ಅನ್ಕೊಂಡೆ. ಓಕೆ, ಸ್ವಲ್ಪ ಎಣ್ಣೆ. ಎಸ್, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ಲ ಅದಕ್ಕೆ. ಹಾ. ಎಷ್ಟು ಬೇಕಾಗುತ್ತೆ? ಸಾಕು. ಸ್ಪೂನ್ ಕೊಡಿ. ಓಕೆ, ಜೀರಿಗೆ. ಜೀರಿಗೆ. ಓಕೆ, ಬೆಲ್ಲ. ಬೆಲ್ಲ. ಹೌದು. ಉಪ್ಪು. ಉಪ್ಪು. ಇದಕ್ಕೆ ನಾನು ಹಾಕ್ತಿದ್ದೇನೆ ಕಿಚನ್ ಕಿಂಗ್ ಮಸಾಲ. ಕಿಚನ್ ಕಿಂಗ್ ಮಸಾಲ. ಹೌದು. ಓಕೆ, ಹಾ. ಸ್ವಲ್ಪ. ಬನಾನಾ. ಬನಾನಾ. ಓಕೆ, ಕರ್ಡ್ಸ್. ಕಟ್ಸ್. ಓಕೆ, ಸ್ವಲ್ಪ ಚಿಲ್ಲಿ ಪೌಡರ್. ಚಿಲ್ಲಿ ಪೌಡರ್. ಅರುಣಾ ಚಿಲ್ಲಿ ಪೌಡರ್ ಹಾಕ್ಲಾ? ಹಾಂ, ಸಾಕು. ಸ್ವಲ್ಪ ಸಾಂಬಾರ್ ಪೌಡರ್. ಓಕೆ, ಎಸ್, ಅರುಣಾ ಸಾಂಬಾರ್ ಪೌಡರ್. ಎಷ್ಟು? ಸ್ವಲ್ಪನಾ? ಹಾಂ, ಸಾಕು. ಸ್ವಲ್ಪ ಸೋಡಾ. ಸೋಡಾ. ಓಕೆ, ಹಾಂ. ಇದನ್ನು ಮಿಕ್ಸ್ ಮಾಡ್ಕೊಳ್ಳ. ಓಕೆ, ಮೇಘನಾ, ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು? ಮ್ಯಾಥ್ಸ್, ಸೈನ್ಸ್. ಮ್ಯಾಥ್ಸ್, ಸೈನ್ಸ್. ಓಕೆ, ನಮಗೆ ಡಿಫಿಕಲ್ಟ್ ಆಗಿರುವಂತಹ ಸಬ್ಜೆಕ್ಟ್ ಸ್ಕೂಲ್ ಡೇಸಲ್ಲಿ ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್. ಹೌದು. ಸೂಪರ್. ಆ್ಯಂಡ್ ಫೇವ್ರೆಟ್ ಟೀಚರ್ಸ್ ಎಲ್ಲ? ಎಲ್ಲ ಟೀಚರ್ಸ್ ಫೇವ್ರೆಟ್. ಎಲ್ಲರೂ ಟಿ ವಿ ನೋಡ್ತಾ ಇರ್ತಾರೆ, ಇನ್ನು 10th ಸ್ಟ್ಯಾಂಡರ್ಡ್. ಸೊ ಹಾಗಾಗಿ ನಾನು ರಿಸ್ಕ್ ಎಲ್ಲ ತಗೊಳ್ಳೋದಿಲ್ಲ ಅಂತ ಅಲ್ವಾ? ಹೌದು. ಓಕೆ, ಬೆಸ್ಟ್ ಫ್ರೆಂಡ್ ಹೆಸರು ಹೇಳೋದಾದ್ರೆ? ಎಲ್ಲ ಅಂತ ಹೇಳ್ಬೇಡಿ. ನಾವು 4 ಬೆಸ್ಟ್ ಫ್ರೆಂಡ್ಸ್. 4 ಬೆಂಚ್ ಸ್ಟೂಡೆಂಟ್ಸಾ ಅಥವಾ ಒಂದೇ ಬೆಂಚಿನ 4 ಸ್ಟೂಡೆಂಟ್ಸಾ? ಇಲ್ಲ, 4 ಬೆಸ್ಟ್ ಫ್ರೆಂಡ್ಸ್ ಬೆಂಚಿನಲ್ಲಿ. ಒಂದೇ. ಓಕೆ, ಸಾಕಿದು ಮಿಸ್ ಆಗ್ತಿದ್ದು. ಓಕೆ, ಇದಕ್ಕೆ ನಾವು ಈಗ ಮೈದಾ ಹಾಕೋ. ಓಕೆ. ಸೊ ಮೈದಾ ಆ್ಯಡ್ ಮಾಡ್ತಾ ಇದೀವಿ. ಹೌದು.
ಹಾಕಬೇಕಾ? ಹಾಂ, ಎಷ್ಟು ಬೇಕಾಗುತ್ತೆ? ಫುಲ್ಲ ಅರ್ಧನಾ? ಅರ್ಧ ಫುಲ್. ಬನ್ಸ್ ಮಮ್ಮಿ ಹೇಳ್ಕೊಟ್ಟದಾ? ಹೌದು, ಬೇರೆ ಏನು ತಿಂಡಿ ಹೇಳ್ಕೊಟ್ಟಿದ್ದಾರೆ? ಎಲ್ಲ ಹೇಳಿಕೊಡ್ತೀನಿ. ಎಲ್ಲ ಹೌದು. ಮಸಾಲೆ ದೋಸೆ, ಪಾನಿಪುರಿ, ವಡೆ, ಇಡ್ಲಿ, ಸಾಂಬಾರ್ ಎಲ್ಲ ಗೊತ್ತಿದೆ. ಹೌದು. ವಾವ್, ಸೂಪರ್. ಅಂದ್ರೆ ಸ್ಟಡೀಸ್ ಓದು ಇಡೀ ದಿವಸ ಅಂತ ಎಲ್ಲ ಹೇಳಲ್ಲ ನಿಮ್ಮ ಮಮ್ಮಿ ಡ್ಯಾಡಿ, ಅಡಿಗೆ ಮಾಡು ಬಾ ಅಂತ ಹೇಳ್ತಾರೆ. ಇಲ್ಲ ಹಾಗೇನೆ ಇಲ್ವಾ? ಸ್ಟಡಿ ಕೂಡ ಅಂತ ಹೇಳ್ತಾರೆ. ಓಕೆ. ಅಂದ್ರೆ ಹೆಚ್ಚಾಗಿ ಮಮ್ಮಿ ನಂಗೆ ಸ್ಟಡೀಸ್ ಇವಾಗ ಬೋರ್ ಆಗ್ತಿದೆ, ನಾನು ಅಡಿಗೆಗೆ ಹೆಲ್ಪ್ ಮಾಡಲ್ಲ ಅಂದ ತಕ್ಷಣ ಖುಷಿ ಆಗುತ್ತೆ, ಆ ಬಾ ಮಗು ಹೆಲ್ಪ್ ಮಾಡು ಅಂತ ಹೇಳ್ತಾರೆ, ಅವ್ರ ಕೆಲಸ ಸ್ವಲ್ಪ ಉಳಿಯುತ್ತೆ. ಆಗಿದೆಯಾ? ಹಾಂ, ಹಾ, ಓಕೆ. ಇದೀಗ ಮಿಕ್ಸ್ಚರ್ ಆಗಿದೆ ನಮ್ದು. ಓಕೆ. ಇದನ್ನ ನಾವು ಓವರ್ ನೈಟ್ ಇಡಬೇಕು. ಹೌದಾ? ಹೌದು. ಸೊ ಇವಾಗ ಇನ್ನು ನಾಳಿನ ಎಪಿಸೋಡ್ಗೆ ನಮ್ಗೆ ಇಲ್ಲ ಹಾಗೇನಿಲ್ಲ, ನಾನು ಮನೆಯಿಂದ ಮಾಡಿ ತಂದಿದ್ದೇನೆ. ವಾವ್, ಓಕೆ, ಸೂಪರ್. ನಾನು ಅನ್ಕೊಂಡಿಲ್ಲ ಅಂದ್ರೆ ಬನ್ಸ್ ನಾಳೆ ಎಪಿಸೋಡ್ ಅಲ್ಲಿ ಕಂಟಿನ್ಯೂ ಮಾಡ್ಬಿಟ್ಟು ತಿನ್ನೋದು ಅಂತ. ಇಲ್ಲ. ಎನಿವೆ ಸೂಪರ್. ಮಾಡಿ ತಂದಿದ್ದೇನೆ. ಹೀಗೆ ಬರ್ತದೆ. ಓಕೆ. ಹಾ, ಹೀಗೆ ಬರ್ತದೆ ಇದು ಮಿಕ್ಸ್ಚರ್. ಓಕೆ. ಅದನ್ನ ನಾವೀಗ ವಾವ್, ನೈಸ್. ಬನ್ಸ ನಾವು ಯಾವತ್ತು ಹೀಗೆ ಮಾಡ್ಕೊಳ್ಬೇಕು. ಓಕೆ. ಯಾತಕ್ಕೋಸ್ಕರ? ಸ್ಮೂತ್ನೆಸ್ ಸಿಗೋದಕ್ಕೆ? ಸ್ಮೂತ್ನೆಸ್ ಸಿಗುತ್ತೆ, ಮತ್ತೆ ಸ್ವಲ್ಪ ಲೇಯರ್ಸ್ ಆಗಿ ಬರ್ತದೆ ಬನ್ಸ್. ಓಕೆ. ಹಾ, ಹಾಗಾಗಿ ಸ್ವಲ್ಪ ಮೈದಾ, ಸೊ ಒಂದ್ ಕಡೆಯಿಂದ ನಾವು ಎಣ್ಣೆ ಹೇಳೋಣ. ನಮ್ಮ ಕಾರ್ಯಕ್ರಮದಲ್ಲಿ ಉಪಯೋಗಿಸುವಂತಹ ಎಣ್ಣೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಡೈಲಿ ಮನೇಲಿ ಚಪಾತಿ ಪೂರಿ ಮಾಡ್ತಾರಾ? ಅದಕ್ಕೆ ನಿಮ್ಮ ಹತ್ರನೇ ಲಟ್ಟಿಸ್ಲಿಕ್ಕೆ, ಉಂಡೆ ಮಾಡೋದಕ್ಕೆಲ್ಲ ಕೊಡೋದಾ? ಹೌದು. ಹೌದಾ? ಓಕೆ. ನೀವು ಮಾಡೋ ರೀತಿ ನೋಡಿದಾಗ ನಾನು ಅನ್ಕೊಂಡೆ ಇದು ತುಂಬಾ ದಿವಸದಿಂದ ಮಾಡ್ತಾ ಇದ್ದಾರೆ, ಹಾಗೆ ಈ ರೀತಿ ಬರ್ತಾ ಇದೆ ಅಂತ. ಈ ಕಡೆಯಿಂದ ಎಣ್ಣೆ ಕೂಡ ಬಿಸಿ ಆಗಿದೆ ಅನಿಸುತ್ತೆ. ಓಕೆ. ನೆಕ್ಸ್ಟ್ ಇದನ್ನು ಫ್ರೈ ಮಾಡಿಕೊಡುವ. ಓಕೆ. ಓ, ಇವಾಗ ಸಮಾಧಾನ ಆಯ್ತಾ ಗುಪ್ಪ ಬಂದ ನಂತರ? ಓಕೆ. ಇಲ್ಲ, ನನಗೆ ನೀವು ಮಾಡೋ ಸ್ಟೈಲ್ ನೋಡಿದಾಗಲೇ ನನ್ನಂತೂ 100% ಕಾನ್ಫಿಡೆಂಟ್ ಆಗಿದ್ದೆ ಪರ್ಫೆಕ್ಟ್ ಆಗಿ ಮಾಡ್ತೀರಾ ಅಂತ. ನನಗೆ ಇವಾಗ ಪ್ರೂವ್ ಆಯಿತು. ಸೊ ಬೇರೆ ಏನು ಮಾಡ್ತೀರಾ ಇದೇ ಥರ? ಬನ್ಸ್ ಜೊತೆ ನಿಮಗೆ ಇಷ್ಟ ಆಗುವಂಥದ್ದು, ಎಣ್ಣೆಯಲ್ಲಿ ಕರಿಲಿಕ್ಕೆ ಇಷ್ಟ ಆಗುವಂಥದ್ದು? ಪೂರಿ ಮಾಡ್ತೇನೆ. ಹಾಂ, ಪೂರಿ ಇಡೀಲಿ. ಹಾಂ, ಗೋಳಿ ಬಜ್ಜಿ. ಗೋಳಿ ಬಜ್ಜಿ, ಓಕೆ. ಮಂಗಳೂರು ಸ್ಪೆಷಲ್. ಹಾಂ. ಸೊ ನಿಮಗೆ ರಜೆ ಸಿಕ್ಕಿದಾಗ ನೀವು ಬೇರೆ ಎಲ್ಲಿಗೂ ಹೋಗಲ್ಲ? ಫ್ರೀ ಟೈಮಲ್ಲಿ ಅಥವಾ ರಜೆ ಸಿಕ್ಕಿರೋ ಟೈಮಲ್ಲಿ ಏನೆಲ್ಲ ಮಾಡ್ತೀರಾ ಹೆಚ್ಚಾಗಿ ಜಾಸ್ತಿ? ಒಂದು ಕುಕಿಂಗ್ ಮಾಡ್ತೇನೆ, ಮತ್ತೆ ಸ್ಟಿಚ್ ಮಾಡ್ತೀರಾ ನೀವು? ಓಕೆ. ಅಂದರೆ ಹೆಮ್ಮಿಂಗ್ ಎಲ್ಲ ಮಾಡ್ತೇನೆ ಹಾಗೆ. ಓಕೆ. ಸೊ ಏನಾದರೂ ಫ್ಯಾಷನ್ ಡಿಸೈನರ್ ಆಗುವಂತಹ ಪ್ಲಾನ್ಸ್ ಇದೆಯಾ? ಓಕೆ. ಸೊ ಏನು ಪ್ಲಾನ್ ಏನು, ನಿಮ್ಮ ಆಂಬಿಷನ್ ಏನು? ಆಂಬಿಷನ್ ಡಾಕ್ಟರ್ ಆಗಬೇಕಂತ. ಓಕೆ, ಸೂಪರ್.
ಡಾಕ್ಟರ್ ನೆಕ್ಸ್ಟ್ ಸೆಕೆಂಡ್ ಆಪ್ಷನ್. ಡಾಕ್ಟರ್ ಇಲ್ಲಾದರೆ IPS ಆಫೀಸರ್. ಓ ಓಕೆ ಸೂಪರ್. ಸೊ ಎಲ್ಲ ದೊಡ್ಡ ದೊಡ್ಡ ಪ್ಲ್ಯಾನ್ಸ್ನ ಇಟ್ಕೊಂಡಿದ್ದೀರಾ. ಆದಷ್ಟು ಬೇಗ ಆಗಲ್ಲ, ಯಾಕಂತ ಹೇಳಿದ್ರೆ ಸ್ಟೆಪ್ ಬೈ ಸ್ಟೆಪ್ಪೇ ಹೋಗಲೇಬೇಕು. ಸೊ ನೀವು ಕಂಡ ಕನಸು ನಿಜವಾಗಲಿ ಅಂತ ಆಶಿಸ್ತಾ ಇದ್ದೀನಿ. ಓಕೆನಾ? ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಎಲ್ಲರೂ ಸ್ವೀಟ್ ಬನ್ಸ್ ತಿನ್ನಲ್ಲ, ಅದಕ್ಕೆ ಸ್ವಲ್ಪ ಮಸಾಲ ಹಾಕಿ ಬನ್ಸ್ ರೆಡಿ ಮಾಡಿ ಕೊಟ್ಟಿದ್ದಾನೆ. ಟೇಸ್ಟ್ ಮಾಡಿ ಹೇಳಿ ಹೇಗಾಗಿದೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮಸಾಲ ಬನ್ಸ್ ಸ್ಪೆಷಲ್ ಇರೋವಂಥದ್ದು. ಥ್ಯಾಂಕ್ ಯು, ಸ್ವೀಟಾಗಿ ಮಾಡಿಕೊಟ್ಟಿದ್ದೀರಾ. ಎಸ್ ವೀಕ್ಷಕರೇ, ಸೂಪರ್ ಆಗಿರುವಂತಹ ಮಸಾಲೆ ಬನ್ಸ್ ರೆಡಿ ಆಗಿದೆ. ನಮ್ಮ ಮೇಘನ ಅವರು ಹೇಳ್ಕೊಟ್ಟಿದ್ದಾರೆ, ತುಂಬಾನೇ ಕ್ಲೀನಾಗಿ ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ಅಷ್ಟೇ ನೀಟಾಗಿ ಹೇಗೆ ಮಾಡೋದು ಅಂತ ಒಂದ್ಸರಿ ನೋಡ್ಕೊಂಡು. ಮಸಾಲಾ ಬನ್ಸ್ ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿಕೊಂಡು ಜೀರಿಗೆ, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಕಿಚನ್ ಕಿಂಗ್ ಮಸಾಲ, ಬಾಳೆಹಣ್ಣು, ಸ್ವಲ್ಪ ಮೊಸರು, ಅರುಣಾ ಮೆಣಸಿನ ಪುಡಿ, ಸ್ವಲ್ಪ ಅರುಣಾ ಸಾಂಬಾರ್ ಪುಡಿ, ಅಡುಗೆ ಸೋಡಾ ಪುಡಿ ಹಾಕಿ ಕಿವುಚಿಕೊಳ್ಳಿ. ನಂತರ ಮೈದಾ ಹಿಟ್ಟು ಸೇರಿಸಿ ಗಟ್ಟಿಯಾಗಿ ಕಲಸಿ 5 ರಿಂದ 6 ಗಂಟೆಗಳ ಕಾಲ ನೆನೆಯಲು ಇಟ್ಟು ಚಿಕ್ಕ ಚಿಕ್ಕದಾಗಿ ಲಟಿಸಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿದರೆ ಬಿಸಿ ಬಿಸಿ ಮಸಾಲಾ ಬನ್ಸ್ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ಸ್ವಾದಿಷ್ಟ. ಎಸ್ ಮೇಘನಾ, ಯೂಶ್ವಲಿ ಮಕ್ಕಳೆಲ್ಲ ಸ್ಕೂಲ್ ಬಿಟ್ಟು ರಜೆಯಲ್ಲಿ ಎಂಜಾಯ್ ಮಾಡೋ ಪ್ಲ್ಯಾನಲ್ಲಿದ್ದರೆ ನೀವು ಬಂದು ನಮಗೆ ಅಡುಗೆ ಹೇಳ್ಕೊಟ್ಟಿದ್ದೀರಾ. ಆ್ಯಂಡ್ ಇವಾಗ ಟೇಸ್ಟ್ ಮಾಡುವಂತಹ ಸಮಯ. ಟೇಸ್ಟ್ ಮಾಡೋಣ? ಓಕೆ, ನೀವು ಕೂಡ ಟೇಸ್ಟ್ ಮಾಡಿ. ಮೊದಲಿಗೆ ನಮ್ಮ ಫೇವ್ರೇಟು ಚಿಕನ್ ಸುಕ್ಕ. ನಿಮ್ಮ ಫೇವ್ರೇಟ್ ಕೂಡ ಅಲ್ವಾ? ಓಕೆ, ಸೂಪರ್. ಇದನ್ನು ಸ್ಪೂನ್ ಕೆಳಗೆ ಇಡೋದಕ್ಕೆ ಮನಸ್ಸಿಲ್ಲ. ಸ್ಪೂನಿಂದ ತೆಗೆದು ಚಿಕನ್ ತೆಗೆದು ಬಾಯಿಗೆ ಇಡೋಣ ಅಂತೆಲ್ಲ ಅನಿಸ್ತಾ ಇದೆ. ಕ್ಲಾಸ್ ಆಗಿದೆ, ಸೂಪರ್ ಚಿಕನ್ ಸುಕ್ಕ. ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರ್ಬೋದು, ಇಷ್ಟು ಚೆನ್ನಾಗಿರುತ್ತೆ ಅಂತ. ಆಸಮ್ ಆಗಿದೆ, ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್ ಬನ್ಸ್. ಓಕೆ, ತಗೊಳ್ಳಿ. ಅಂಗಡಿಯಲ್ಲಿ ಸಹ ಇಷ್ಟೊಂದು ಸ್ಮೂತಾಗಿ ಸಿಗಲ್ಲ, ಅಷ್ಟು ಚೆನ್ನಾಗಿ ಸಿಕ್ಕಿದೆ. ಆಸಮ್ ಮೇಘನಾ, 2 ರೆಸಿಪಿ ಕೂಡ ಸೂಪರ್, ಫಸ್ಟ್ ಕ್ಲಾಸ್ ಆಗಿದೆ. ಬನ್ಸ್ ಯಾವತ್ತು ನಾರ್ಮಲಿ ಸ್ವೀಟ್ ಬನ್ಸ್ ಮಾತ್ರ ತಿಂತಾ ಇದ್ದದ್ದು, ಬಟ್ ಇದು ಮಸಾಲೆ ಬನ್ಸ್ ಸ್ಪೆಷಲ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಹೇಗೆ ಅನಿಸ್ತು? ತುಂಬ ಖುಷಿ ಅನಿಸ್ತು. ಓಕೆ, ಥ್ಯಾಂಕ್ ಯು ನಿಮಗೆ ನಮ್ಮ ಟಿವಿಗೆ ಬರೋರಿಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಘನಾ. ಆ್ಯಂಡ್ ಸ್ಕೂಲು, ಬುಕ್ಕು, ಹೋಮ್ವರ್ಕ್, ಆಟ ಪಾಠ ಅಂತೆಲ್ಲ ಅದರ ಜೊತೆಗೆ ಈ ಕಡೆ ಅಡುಗೆನೂ ನನಗೆ ಬರುತ್ತೆ ಅಂತ ತೋರಿಸ್ಕೊಟ್ಟಿದ್ದೀರಾ. ಆ್ಯಂಡ್ ಸೂಪರಾಗಿ ಅಡುಗೆ ಕೂಡ ಮಾಡಿಬಿಟ್ಟು ಪ್ರೂವ್ ಮಾಡಿದ್ದೀರಾ. ಆ್ಯಂಡ್ ಅದಕ್ಕೋಸ್ಕರ ನಿಮಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವ್ರ ಕಡೆಯಿಂದ ಕೂಡ ಗಿಫ್ಟ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಘನಾ. ಹೀಗೆ ಅಡುಗೆ ಸಹ ಮಾಡ್ತಾ ಇರಿ, ಎಲ್ಲದರಲ್ಲೂ ಮುಂದುವರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಈ ಕಡೆಯಿಂದ ಚಿಕನ್ ಬಿಡೋದಕ್ಕೂ ಮನಸ್ಸಿಲ್ಲ, ಹಾಗೆ ಬನ್ಸನ್ನು ಕೂಡ ಹಾಗೆ ಸ್ವಲ್ಪ ಹೊತ್ತು ಇಡೋಣ ಅಂತ ಹೇಳೋದಕ್ಕೂ ಕೂಡ ಮನಸ್ಸಿಲ್ಲ. ಯಾಕಂತ ಹೇಳಿದ್ರೆ 2 ರೆಸಿಪಿ ಕೂಡ ನಿಜವಾಗ್ಲೂ ಆಸಮ್ ಆಗಿದೆ. ಆ್ಯಂಡ್ ಒಮ್ಮೆಲೆ ತಿಂತಾ ಇರೋಣ ಅಂತ ಅನಿಸ್ತಾ ಇದೆ. ಸದ್ಯಕ್ಕೆ ಈ ಒಂದು ಎಪಿಸೋಡ್ನ ಬೇಗ ಮುಗಿಸ್ತೀನಿ ನಾನು. ಡೆಫಿನೆಟ್ಲಿ ನೀವು ಇದನ್ನು ಮನೇಲಿ ಟ್ರೈ ಮಾಡಿ, ಅಷ್ಟೊಂದು ಸೂಪರ್ ಆಗಿದೆ, ಫ್ಯಾಂಟಾಸ್ಟಿಕ್ ಆಗಿದೆ. ಆ್ಯಂಡ್ ಎಸ್, ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಸೈನಿಂಗ್ ಕೊಡ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಅರುಣಾ ಮಸಾಲ, ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ರೈಸ್, ಶಶಿ ಸೋಪ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಸರ್ಫಾ ಕೋಟ್ಸ್, MP ಸಿಲ್ಕ್ಸ್, ಮೀಕೂಲ್ ಇಂಜಿನ್ ಆಯಿಲ್, JP ಲೈಟಿಂಗ್ ಅಂಡ್ ಇಂಟೀರಿಯರ್ಸ್. ಅಜ್ಜಿ ಏನ್ ತಿಂತಾ ಇದ್ದೀರಾ? ಇದು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಇಂದ ಮಾಡಿದ್ದು,
ತುಂಬಾ ಒಳ್ಳೇದು. ಹೌದಾ ಅಮ್ಮ? ಹೌದು ಮಗು, ಇದು ಶುದ್ಧ ಹಾಗೂ ರುಚಿಕರ. ನಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಶುದ್ಧ, ರುಚಿಕರ, ಆರೋಗ್ಯಕರ.